ಕೃಷ್ಣಂ ವಂದೇ ಜಗದ್ಗುರು. ಆತ್ಮೀಯ ವೀಕ್ಷಕರಿಗೆ ವಿಶ್ವಮಾನ್ಯ ವಿಶ್ವೇಶತೀರ್ಥರ ಯಶೋಗಾಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಕೃಷ್ಣಾಯ ನಮೋ ನಮಃ ಎಂಬಂತೆ ರಜತ ಪೀಠಪುರ ಉಡುಪಿ ಶ್ರೀ ಕೃಷ್ಣನ ನೆರವೀಡು, ಕನಕದಾಸರಿಗೊಲಿದ ಋಷಿಕೇಶನ ಪುಣ್ಯಕ್ಷೇತ್ರ, ಹಾಗೆಯೇ ದೇಶ ವಿದೇಶದ ಭಕ್ತರಿಗೆ ಶ್ರದ್ಧಾ ಕೇಂದ್ರ. ಇಂತಹ ಈ ಉಡುಪಿಯ ಪುಣ್ಯಕ್ಷೇತ್ರದ ಬಗ್ಗೆ, ಶ್ರೀಕೃಷ್ಣನ ಬಗ್ಗೆ ಒಂದು ಸಣ್ಣ ಐತಿಹ್ಯವನ್ನು ನಾವು ತಿಳಿಯೋಣ. ರೌಪ್ಯಪೀಠ ಕುಮಾರಾದ್ರಿ ಕುಂಭಾಸೀಚ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮೂಕಾಂಬ ಸಪ್ತೈತೆ ಮೋಕ್ಷದಾಯಿಕಾ ಅಂತ ಹೇಳಿ ಈ ಸಪ್ತಕ್ಷೇತ್ರ, ನಮ್ಮ ಉಡುಪಿಯನ್ನು ಒಳಗೊಂಡ ಸಪ್ತಕ್ಷೇತ್ರಗಳ ಬಗ್ಗೆ ಶಾಸ್ತ್ರಕಾರರು ಪ್ರಾತಸ್ಮರಣೀಯ ಕ್ಷೇತ್ರಗಳು 7 ಕ್ಷೇತ್ರ ಅಂತ ಹೇಳ್ತಾ, ಅದರಲ್ಲಿ ಮೊದಲನೆಯ ಕ್ಷೇತ್ರವನ್ನು ರೌಪ್ಯಪೀಠ ಅಂತ ಹೇಳ್ತಾರೆ. ರಜತ ಪೀಠದಲ್ಲಿ ಉಡುಪಿಯ ಕೃಷ್ಣನ ಕ್ಷೇತ್ರಕ್ಕೆ ವಿಶೇಷವಾದ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ನಾವು ಉಡುಪಿ ಅಂತ ಹೇಳಿದ ಕೂಡಲೇ ನಮಗೆ ಕೃಷ್ಣನ ಸ್ಮರಣೆ ಬರ್ತದೆ. ಕೃಷ್ಣನ ದರ್ಶನಕ್ಕೋಸ್ಕರ ನಾವು ಹೋಗ್ತೇವೆ, ಕೃಷ್ಣನಿಗೆ ನಮಸ್ಕಾರ ಮಾಡ್ತೇವೆ, ಕೃಷ್ಣನ ಕಣ್ಣು ತುಂಬ ನವಗ್ರಹ ಕಿಂಡಿಗಳಲ್ಲಿ ಕಂಡು ಸಂತೋಷಗೊಳ್ತೇವೆ. ಈ ಉಡುಪಿ ರಜತ ಪೀಠ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು? ಈ ಸಪ್ತಕ್ಷೇತ್ರಗಳಲ್ಲಿ ನಾನು ಉಡುಪಿ ಮೊದಲನೇ ಕ್ಷೇತ್ರ ಅಂತ ಹೇಳಿದೆ. ಏನು ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಪರಶುರಾಮ ದೇವರು, ಈ ಯುಗ ಅಲ್ಲ, ಕಳೆದ ಕೃತಯುಗ ಅಥವಾ ತ್ರೇತಾಯುಗ ಅಂತ ಹೇಳ್ತಾರೆ, ತಾವು ತಮ್ಮ ಎಲ್ಲ ವಸ್ತುಗಳನ್ನು, ಅಂದರೆ ಎಲ್ಲವನ್ನು ಕೂಡ ದಾನ ಕೊಟ್ಟು ಈ ಕ್ಷೇತ್ರಕ್ಕೆ ಬಂದರಂತೆ. ಇಲ್ಲಿ ಬಂದಾಗ ಇಲ್ಲಿ ಉಳ್ಕೊಳ್ಳಿಕ್ಕೆ ಸ್ಥಳ ಬೇಕು ಹೇಳುವ ಉದ್ದೇಶದಿಂದ ತನ್ನ ಬಿಲ್ಲು ಬಾಣಗಳಿಂದ ಪರಶುವನ್ನು ಧರಿಸಿದ್ದಾರೆ. ಬಿಲ್ಲು ಬಾಣಗಳನ್ನು ಸಮುದ್ರ, ನಾವು ಪದುಡು ಕಡಲೆಯಲ್ಲಿ ಮಲ್ಪೆ ವಡಭಾಂಡೇಶ್ವರ ಎಲ್ಲ ನೋಡ್ತೇವೆ ಸಮುದ್ರ, ಆ ಸಮುದ್ರದ ಇದು ಮುಂದಕ್ಕೆ ತುಂಬ ದೊಡ್ಡದಿತ್ತು. ಈಗ ನಾವೇನು ಆಗುಂಬೆ ಅಂತ ಅಥವಾ ಪಶ್ಚಿಮ ಘಟ್ಟ ಅಂತ ಹೇಳ್ತೇವೆ, ಆ ಸ್ಥಳದಲ್ಲಿ ನಿಂತು ತನ್ನ ಬಿಲ್ಲು ಬಾಣಗಳನ್ನು, ಬಿಲ್ಲಿನಿಂದ ಬಾಣವನ್ನು ಪ್ರಯೋಗ ಮಾಡಿ ಸಮುದ್ರವನ್ನು ಹಿಮ್ಮೆಟ್ಟಿಸಿದ್ರಂತೆ. ಹಿಮ್ಮೆಟ್ಟಿಸಿದಾಗ ಇಲ್ಲಿ ಕೆಳಗಿನ ಭೂಮಿ ಪಾತಾಳ ಅಥವಾ ಸಮುದ್ರದ ಅಡಿಭಾಗ ಭೂಭಾಗ ಆಯಿತು. ಅದರಲ್ಲಿ ವಿಶೇಷವಾಗಿ ಸಮುದ್ರವನ್ನು ಹಿಮ್ಮೆಟ್ಟಿಸಿ ಅದನ್ನು ಭೂಮಿಯನ್ನಾಗಿ ನಿರ್ಮಾಣ ಮಾಡಿ ಅದನ್ನು ದಾನ ಕೊಟ್ಟರು. ಆದ್ದರಿಂದ ಈ ಜಾಗ ಅತಿ ಪವಿತ್ರ. ಯಾಕೆ ಅಂತ ಹೇಳಿದರೆ, ಈ ವಾದಿರಾಜ ಸ್ವಾಮಿಯವರು ಎಲ್ಲ ಕ್ಷೇತ್ರಗಳ ದರ್ಶನದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅದರಲ್ಲಿ ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ಮಧುಗ್ರಹ ಮದೀತ್ಯ ಸಮಧ್ವನಾಥಃ ಯತ್ರ ಅಸ್ತಿ ತದ್ರಜತಪೀಠ ಪುರಂ ಗರೀಯ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದಾಗ ತಂದೆ ತಾಯಿ ಮನೆಯಲ್ಲಿ ಎಷ್ಟೇ ಸಂಪತ್ತು ಇರಲಿ, ಎಷ್ಟೇ ಅವರು ಒಳ್ಳೆಯ ಅನುಕೂಲವಂತರಾಗಿರಲಿ, ಹಾಗೆ ಗಂಡನನ್ನು ಹಿಂಬಾಲಿಸಿಕೊಂಡು ಹೆಣ್ಣು ಮಗಳು ತನ್ನ ಗಂಡನ ಮನೆಗೆ ಅಥವಾ ಹಿರಿಯರ ಮನೆಗೆ, ಅತ್ತೆ ಮಾವ ಇರಬಹುದು, ಆ ಹಿಂದಿಯ ಮನೆಗೆ ಹೋಗ್ತಾರೋ. ಹಾಗೆ ನೋಡಿ, ನಾವು ರಾಮಾಯಣ ಕಥೆಯನ್ನು ಕೇಳ್ತೇವೆ. ರಾಮಾಯಣದಲ್ಲಿಯೂ ಕೂಡ ಸೀತಾದೇವಿ ಭೂಮಿಯಿಂದ ಹುಟ್ಟಿದವಳು ಲಕ್ಷ್ಮಿ. ಅವಳು ಭೂಮಿಯಿಂದ ಬಂದರೂ ಕೂಡ ಅವಳನ್ನು ಜನಕರಾಜ, ಕ್ಷೀರಧ್ವಜ ಜನಕ ಅಂತ ಅವನ ಹೆಸರು, ಅವನು ರಾಮನಿಗೆ ದಾರೆ ಎರೆದು ಕೊಡ್ತಾನೆ. ದಾರೆ ಎರೆದು ಕೊಟ್ಟ ಸಂದರ್ಭದಲ್ಲಿ ರಾಮ ಪಟ್ಟಕ್ಕೆ ಬರಬೇಕು. ದಶರಥ ಅವನ ಹಿರಿಯ ಮಗ, ಅವನು ಪಟ್ಟ ಕಟ್ಟಬೇಕು ಅಂತ ಹೇಳುವಾಗ ಕೈಕೇಯಿಯ ಒಂದು ಕುಹಕದಿಂದ, ಮಂಥರೆಯ ದುರ್ಬುದ್ಧಿಯ ಉಪದೇಶದಿಂದ ಭರತನಿಗೆ ಪಟ್ಟಾಗಬೇಕು ಅಂತ ಹೇಳುವಾಗ ರಾಮ 14 ವರ್ಷ ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗ, ಯಾವ ಹೆಣ್ಣು ಮಕ್ಕಳು ಕೂಡ ಗಂಡನೊಂದಿಗೆ ರಾಣಿ ಅಲ್ವಾ, ಒಂದು ರಾಜಕುಮಾರಿ, ಅಂತಹ ಭೂಮಿ ಜಾತೆ ಜನಕನ ಮಗಳು ಹೋಗಲಿಕ್ಕಿಲ್ಲ. ಆದರೆ ಸೀತೆಯ ಆದರ್ಶವನ್ನು, ನಾವು ರಾಮಾಯಣವನ್ನು ಆದರ್ಶವಾಗಿ ಮಹಾಕಾವ್ಯವನ್ನು ವಾಲ್ಮೀಕಿ ನಿರ್ಮಿಸಿದ್ದನ್ನು ನಾವು ನೋಡಬೇಕು. ನೀನು ಸುಖ ಇದ್ದಾಗ ನಾನು ಗಂಡನೊಟ್ಟಿಗಿರ್ತೇನೆ, ಕಷ್ಟ ಇದ್ದಾಗ ಬರುವುದಿಲ್ಲ ಅಂತ ಹೇಳಲಿಲ್ಲ. ಸೀತಾಮಾತೆ ಸಣ್ಣ ಹುಡುಗಿ, ತಾನು ತನ್ನ ಪತಿಯೊಂದಿಗೆ ಕಾನನಕ್ಕೆ, ದುರ್ಭರವಾದ, ಅಲ್ಲಿ ರಾವಣ ಅಪಹಾರ ಮಾಡ್ತಾನೆ ಎಲ್ಲ ಇರಲಿ, ಆದರೆ ಆ ಕಾಡಿಗೆ ಹೋಗಿದ್ದಾಳೆ. ಇದು ಅಂದಿನ ಕಾಲದ ಅಥವಾ ಇಂದೂ ಕೂಡ ನಡೆಸುವರದ್ದೊಂದು ಸಂಪ್ರದಾಯ. ಒಂದು ವಿಶೇಷವಾದ ಒಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಮಾನರು, ಆದರೂ ಕೂಡ ಪತಿ ಪರದೈವ, ನಾನು ಪತಿಯೊಂದಿಗೆ ಸಂತೋಷ ಕಾಲದಲ್ಲಿಯೂ ದುಃಖ ಕಾಲದಲ್ಲಿಯೂ ಒಟ್ಟಿಗೆ ಇರ್ತೇನೆ ಅಂತ ಹೇಳುವುದನ್ನು ಸೀತಾಮಾತೆ ನಮಗೆ ತೋರಿಸಿಕೊಟ್ಟಿದ್ದಾಳೆ. ಅದೇ ರೀತಿ ವಾದರಾಜರು ಹೇಳ್ತಾರೆ, ದ್ವಾರಾವತೀಂ ಸಕಲ ಭಾಗ್ಯವತೀಂ, ಕೃಷ್ಣ ನಿರ್ಮಿಸಿದ ದ್ವಾರಕ್ಕೆ ಎಲ್ಲ ಸಂಪದ್ಭರಿತವಾದದ್ದು, ಎಲ್ಲ ಕಡೆ ಚಿನ್ನ
ನವರತ್ನಗಳು ಗೋಪುರಗಳು ಇದ್ದದ್ದನ್ನು ಏನು ಮಾಡ್ತಾರೆ, ಕೃಷ್ಣ ತನ್ನ ಅವಸಾನ ಕಾಲದಲ್ಲಿ ದ್ವಾರಕೆಯನ್ನು ಸಂಪೂರ್ಣ ಸಮುದ್ರದಲ್ಲಿ ಮುಳುಗಿಸಿಬಿಟ್ಟ. ಇವತ್ತು ಕೂಡ ಉತ್ಖನನಕಾರರಿಗೆ ಎಷ್ಟೋ ಸಾವಿರ ಮೀಟರ್ ಕೆಳಗೆ ಆ ದ್ವಾರಕೆ ಇದೆ. ಯಾಕೆಂದರೆ 5,000 ವರ್ಷಗಳ ಹಿಂದೆ ನೀವು ಇರುವ ಈ ಕಲಿಯುಗದಲ್ಲಿಯೂ ಕೂಡ ಕೃಷ್ಣ ಇದ್ದ. ಅಂತಹ ಕೃಷ್ಣ ದ್ವಾರಕೆಯನ್ನು ನಿರ್ಮಿಸಿ ತಾನು ಭೂಮಿಯ ಸಮುದ್ರದ ಒಳಗೆ ಮುಳುಗಿಸಿ ಬಿಟ್ಟಿದ್ದಾನೆ. ಉತ್ಖನನಕಾರರಿಗೆ ಸಿಗ್ತಾ ಇದೆ ಅಂತಹ ವಿಶೇಷವಾದ ದ್ವಾರಕೆ. ಅದು ಸಂಪದ್ಭರಿತವಾದದ್ದು, ಅಲ್ಲಿ ಎಲ್ಲ ಸಂಪತ್ತು ಇದೆ. ಅಂತಹ ಸಂಪದ್ಭರಿತವಾದ ದ್ವಾರಕೆ ಅದನ್ನು ಬಿಟ್ಟು ಕೃಷ್ಣ ಏನು ಮಾಡಿದ, ಆಗ ಹೇಳಿದ ಹಾಗೆ ಹೆಣ್ಣು ಮಕ್ಕಳು ತನ್ನ ಗಂಡನ ಮನೆಗೆ ಹೋದ ಹಾಗೆ ಗೋಪೀಚಂದನದೊಳಗೆ ಸೇರಿ ಅಲ್ಲಿಯ ಒಬ್ಬ ನಾವಿಕ ಅವನು ತಾನು ಸಮುದ್ರಯಾನ, ಪೂರ್ವ ಸಮುದ್ರ, ನಾವು ದ್ವಾರಕೆ ಪೂರ್ವ ಸಮುದ್ರ, ನಾವು ಈ ಕಡೆ ಇರುವಂತಹದ್ದು ಪಶ್ಚಿಮ ಸಮುದ್ರ, ಅರಬ್ಬಿ ಸಮುದ್ರ. ಈ ಸಮುದ್ರದ ತಟಕ್ಕೆ ಅವನು ವಿಮಾನಯಾನ ಅಲ್ಲ, ಹಾಯಿ ಹಡಗಿನಲ್ಲಿ ಇಟ್ಟುಕೊಂಡು ಯಾವುದೋ ಸಾಮಗ್ರಿಗಳನ್ನು ಅಲ್ಲಿಂದ ಇಲ್ಲಿಗೆ ತರುವಾಗ ಸಮುದ್ರ, ನಮಗೆ ಗೊತ್ತಿದ್ದ ಹಾಗೆ ಸಮುದ್ರದಲ್ಲಿ ತೆರೆಗಳು ಉಬ್ಬರಿಸಿ ಬಂದು ಬಿರುಗಾಳಿ ಚಂಡಮಾರುತ ಬಂದು ಸಮುದ್ರ ಮುಳುಗಿ ಹೋಗುವ ಸಂದರ್ಭದಲ್ಲಿ ಆಚಾರ್ಯ ಮಧ್ವರು ವಾಯುದೇವರ ಅವತಾರದವರು ಅವರದನ್ನು ನಿಲ್ಲಿಸಿ ಆ ಏನು ಬೇಕು ಅಂತ ಹೇಳಿ ಕೇಳಿದಾಗ ನನಗೆ ಗೋಪೀಚಂದನ ಅಂತ ಹೇಳ್ತಾ ಇದ್ದಾರೆ. ಗೋಪೀಚಂದನದೊಳಗೆ ಕೃಷ್ಣನ ಪ್ರತಿಮೆ ಇದೆ ಅಂತೆ. ಯಾಕೆ ಕೃಷ್ಣನ ಪ್ರತಿಮೆ ಆಶ್ಚರ್ಯ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಭೈಷ್ಮೀ ಮಧ್ವ ಕರಾರ್ಚಿತಂ ಕೃಷ್ಣಂ ಒಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಆಚಾರ್ಯ ಮಧ್ವರಿಂದ ಭೈಷ್ಮಿ ಅಂದರೆ ರುಕ್ಮಿಣಿ ತನಗೆ ಚಿಕ್ಕ ಅವಳು ಮದುವೆ ಆಗಿ ಬಂದುಬಿಟ್ಟಿದ್ದಾಳೆ. ಎಲ್ಲರೂ ವರ್ಣನೆ ಮಾಡ್ತಾರೆ, ಕೃಷ್ಣ ಹಾಗಿದ್ದ, ಕೃಷ್ಣನ ಬಾಲಲೀಲೆ, ಅವನು ಬೆಣ್ಣೆ ಕದ್ದ, ನಾರಿಯರ ಮನಸ್ಸಿಗೆ ಸೋತು ಅವರನ್ನು ವಶ ಮಾಡಿಕೊಂಡು ಏನೆಲ್ಲ ಹೇಳ್ತಾರೆ. ಹಾಗಿದ್ರೆ ಅಂತಹ ಕೃಷ್ಣನನ್ನು ಚಿಕ್ಕ ಮಗುವನ್ನು ನೋಡಬೇಕು ಹೇಳುವಾಗ ವಿಶ್ವಕರ್ಮರನ್ನು ಕೃಷ್ಣ ತಾನು ಕರೆಸಿ ತನ್ನ ಸುಂದರವಾದ ಪ್ರತಿಮೆಯನ್ನು ಮಾಡಿಸಿದ್ದಾನೆ. ಶಾಲಿಗ್ರಾಮ. ತಾನು ಕೃಷ್ಣಂ ಒಂದೇ ಮಂಥಪಾಶಧರಂ, ತಾನು ಕೈಯಲ್ಲಿ ಕಡಗೋಲು ಮತ್ತು ನೇಣು ಹಗ್ಗವನ್ನು ಹಿಡ್ಕೊಂಡು ನಿಂತ್ಕೊಂಡು ಬಿಟ್ಟ. ಆ ಚಿತ್ರವನ್ನು ನೋಡಿ ಆ ವಿಶ್ವಕರ್ಮ ಒಳ್ಳೆಯದಾದ ಶಾಲಿಗ್ರಾಮ ಶಿಲೆ, ಇವತ್ತು ನಾವು ಉಡುಪಿಯ ಕೃಷ್ಣನಲ್ಲಿ ನೋಡ್ತೇವೆ, ಆ ಶಿಲೆಯಿಂದ ಕೃಷ್ಣನ ಪ್ರತಿಮೆಯನ್ನು ಕೊರೆದಂತೆ. ಕೃಷ್ಣನೇ ಅದಕ್ಕೆ ರೈಟ್ ಅಂತ ಹೇಳಿ ಅದಕ್ಕೆ ಅನುಮತಿ ಕೊಟ್ಟಿದ್ದಾನೆ, ಅನುಮೋದನೆ ಮಾಡಿದ್ದಾನೆ. ಅಂತಹ ಒಂದು ವಿಶೇಷವಾದ ಪ್ರತಿಮೆ ಕಾಲಕ್ರಮೇಣ ದ್ವಾರಕೆ ಸಮುದ್ರದಲ್ಲಿ ಮುಳುಗಿದಾಗ ಅಲ್ಲಿಯ ಮಣ್ಣು ನೋಡಿ ನಮ್ಮಲ್ಲೆಲ್ಲ ಗೋಪಿ ಹಚ್ಚಿಕೊಳ್ತಾರೆ. ಗೋಪೀಚಂದನ ಪಾಪಘ್ನ ವಿಷ್ಣು ದೇಹ ಸಮುದ್ಭವ. ಏನದಕ್ಕೆ ಅರ್ಥ? ನಮ್ಮ ಶರೀರ ನಮಗೆ ಬೆಂಕಿ ತಾಗಿದಾಗ, ಹೀಟ್ ಆದಾಗ ಗೋಪಿಯನ್ನು ಊರ್ಧ್ವಪುಂಡ್ರ ಮಾಡಿಬಿಟ್ರೆ ಅದರಿಂದ ತಂಪಾಗ್ತದೆ. ಯಾಕೆ? ಕೃಷ್ಣನ ಶ್ರೀವತ್ಸ ಪದಾಂಕಿತಗಳೆಲ್ಲ ಆ ಮಣ್ಣಿನಲ್ಲಿದೆ. ಕೃಷ್ಣ ನಲೆದಾಡಿದ ಮಣ್ಣು, ಅದರಿಂದ ಗೋಪಿ ಹಚ್ಚಿಕೊಳ್ತೇವೆ. ಗೋಪಿಯ ಚಂದನದ ಹೆಂಟೆ ಒಳಗೆ ಕೃಷ್ಣ ಸೇರಿಬಿಟ್ಟ. ಪಡುಗಡಲಿಗೆ ಬಂದಾಗ ನಾವಿಕನಿಗೆ ರಕ್ಷಣೆಯನ್ನು ಕೊಟ್ಟು ಏನು ಬೇಕು ಕೊಂಡೋಗಿ ಹೇಳಿ ಆಚಾರ್ಯ ಮಧ್ವರಿಗೆ ಹೇಳ್ತಾನೆ ನಾವಿಕ, ಬರೇ ಗೋಪಿ ಚಂದನವನ್ನು 12 ಸ್ತೋತ್ರಗಳನ್ನು ಹಿಡ್ಕೊಂಡು ಬಂದು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದರು. ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಬೇಕಾದ್ರೆ ಅಲ್ಲಿ ಒಂದು ಸರೋವರ ಇತ್ತು. ಯಾವ ಸರೋವರ? ಹಿಂದೆ ತ್ರೇತಾಯುಗದಲ್ಲಿ ಅದು ನಾನಾಗ ಹೇಳಿದೆ ಪರಶುರಾಮ ದೇವರ ಕ್ಷೇತ್ರ. ಆ ಪರಶುರಾಮ ದೇವರು ಅಲ್ಲಿ ಲಿಂಗರೂಪದಲ್ಲಿ ಶಿವನೊಂದಿಗೆ ಇದ್ದಾರೆ. ಅದು ನಮ್ಮ ಅನಂತೇಶ್ವರ ಅಂತ ಹೇಳ್ತಕ್ಕಂತಹ ದೊಡ್ಡದಾದ ದೇವಸ್ಥಾನ, ರಜತಪೀಠ ಅಂತ ಹೆಸರು ಬರಲಿಕ್ಕೆ ಆ ದೇವರು ಕಾರಣ. ಅಲ್ಲಿ ಶಿವನನ್ನು ಆಸನನ್ನಾಗಿ ಮಾಡಿಕೊಂಡು ಭಗವಂತ ಶ್ರೀಮನ್ನಾರಾಯಣ ಪರಶುರಾಮ ಇದ್ದಾನೆ. ಯಜ್ಞ ಪರಿಸಮಾಪ್ತಿಯಲ್ಲಿ ಬಂದವ, ಅವನು ಸ್ಥಳ ಕೊಟ್ಟದಂತೆ. ವರಾಹರೂಪಿ ಪರಮಾತ್ಮ ತಿರುಪತಿಯ ಶ್ರೀನಿವಾಸನಿಗೆ ಸ್ಥಳ ಕೊಟ್ಟ ಹಾಗೆ ಇಲ್ಲಿಯೂ ಕೂಡ ಉಡುಪಿಯ ಕೃಷ್ಣನಿಗೆ ಅನಂತಾಸನ ಅಥವಾ ಅನಂತೇಶ್ವರ ಸ್ಥಳ ಕೊಟ್ಟಾಗ ಅಲ್ಲಿದ್ದ ದೊಡ್ಡ ಸರೋವರ, ಇವತ್ತಿನ ದಿವಸ ಮಧ್ವ ಸರೋವರ ಅಂತ ಕರೀತೇವೆ, 12 ವರ್ಷಕ್ಕೊಮ್ಮೆ ಗಂಗೆ ಬರ್ತಾ ಇದೆ. ಆ ಸರೋವರದಲ್ಲಿ ಕೃಷ್ಣನ ಗೋಪೀಚಂದನದ ಪ್ರತಿಮೆಯನ್ನು ತಂದು ಆಚಾರ್ಯರು ತುಳಿತಾರೆ. ಮಧ್ವಾಚಾರ್ಯರು ತೊಳೆದು ಅವರಿಗೆ 8 ಶಿಷ್ಯಂದರು ಗೊತ್ತಿದೆ ನಮಗೆ. ಪರ್ಯಾಯ 8 ಪರ್ಯಾಯ ಸ್ವಾಮಿಗೆ 14 ವರ್ಷಕ್ಕೊಮ್ಮೆ ಬರುತ್ತದೆ. ಅವರನ್ನು ಕರೆದು ಈ ಪ್ರತಿಮೆಯನ್ನು ನೀವೆತ್ತುಕೊಂಡು ಹೋಗಿ ಹೇಳುವಾಗ ಅವರೆಲ್ಲ ಹುಮ್ಮಸ್ಸಿನಿಂದ ಬಂದರು. ಯಾರಿಗೂ ಅಲುಗಾಡಿಸ್ಲಿಕ್ಕಾಗಲಿಲ್ಲ. ಆಗ ಆಚಾರ್ಯ ಮಧ್ವರು ವಾಯುದೇವರ ಹನುಮಂತ ಭೀಮಸೇನ ಮಧ್ವ ಇವರು ಒಂದೇ ಅವತಾರ. ಅವರು ಬಹಳ ಸುಂದರವಾಗಿ ಮಗುವನ್ನು ಎತ್ತಿಕೊಳ್ಳುವ ಹಾಗೆ ಕೃಷ್ಣನ ಪ್ರತಿಮೆಯನ್ನು ತಂದು ಅಲ್ಲಿ ಪ್ರತಿಷ್ಠೆ, ಇವತ್ತು ನಾವು ಕೃಷ್ಣನನ್ನು ನೋಡ್ತೇವೆ, ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ವಾದರಾಜರು ಹೇಳ್ತಾರೆ, ಆದ್ದರಿಂದ ತದ್ ರಜತಪೀಠ ಪುರಂ ಗರೀಯ, ನಮಗೆ ಅತಿಥಿ ಗೆಸ್ಟ್. ಹೇಗೆ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಹೆಣ್ಣು ಮಕ್ಕಳು ತಂದೆ ತಾಯಿಯ ಮನೆಯನ್ನು ಬಿಟ್ಟು ತನ್ನ ಗಂಡನೊಟ್ಟಿಗೆ ಹೇಗೆ ಹೋಗ್ತಾರೋ ಅದೇ ರೀತಿ ವಾಯುದೇವರಿಗೆ ಅನುಗ್ರಹ ಮಾಡಬೇಕು ಹೇಳುವ ಉದ್ದೇಶದಿಂದ ಆ ರಜತಪೀಠಕ್ಕೆ ಬಂದು ಕೂತ್ಕೊಂಡದ್ರಿಂದ ತದ್ ರಜತಪೀಠ ಪುರಂ ಗರೀಯ, ಶ್ರೇಷ್ಠವಾದ ಕ್ಷೇತ್ರ ಉಡುಪಿ. ಕೃಷ್ಣನ ಊಡು, ಕೃಷ್ಣನ ನಾಡು. ದಾಸರು ಹಾಡಿದ ಹಾಗೆ, ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ, ಕೃಷ್ಣನ ಕಂಡೀರ ಕೃಷ್ಣನ ಉಡುಪಿಯ ಕಂಡೀರ, ಉಡುಪಿಯ ಕಂಡೀರ ಅಂತ ಹೇಳಿದ ಹಾಗೆ ಅಂತಹ ಪವಿತ್ರವಾದ ಕ್ಷೇತ್ರ ಆ ಕೃಷ್ಣನ ಕ್ಷೇತ್ರ. ಅಲ್ಲಿ ಕೃಷ್ಣ ತಾನು ನಿಂತು ಬಿಟ್ಟಿದ್ದಾನೆ.
ಎಲ್ರಿಗೂ ಕೂಡ 24 ಗಂಟೆ ನಾವು ಇವತ್ತಿನ ದಿವಸ ಕನಕನ ಕಿಂಡಿ ಅಂತ ಹೊರಗಡೆಯಿಂದ ನೋಡ್ತೇವೆ. ಕನಕನಿಗೆ ಕೃಷ್ಣ ಗೋಡೆ ಬಿರಿದು ದರ್ಶನ ಕೊಟ್ಟ ಸ್ಥಳ. ಅಲ್ಲಿ 24 ಗಂಟೆ ದರ್ಶನ. ಒಳಗಿಂದ ಸಾಮಾನ್ಯ 4 ಗಂಟೆಯಿಂದ ರಾತ್ರಿ 9:30 10 ಗಂಟೆ ತನಕವೂ ಕೂಡ ಯಾವಾಗಲೂ ಕೃಷ್ಣನ ದೇವಸ್ಥಾನ ಬಂದಾಗ್ತಾ ಇಲ್ಲ. ಪೂಜಾ ಸಂದರ್ಭದಲ್ಲಿ ಮಾತ್ರ ಅದನ್ನು ಬಂದ್ ಮಾಡ್ತಾರೆ. ಅಲ್ಲಿ ಕೃಷ್ಣನನ್ನು ವಿಶೇಷವಾಗಿ ನೋಡುವಂತಹದ್ದು ನಮ್ಮ ಕಣ್ಣಿಗೆ ಹಬ್ಬ. ಯಾಕೆಂದರೆ ಕೃಷ್ಣ ತಾನು ನಡುವೆ ನಿಂತಿದ್ದಾನೆ, ಶಾಲಗ್ರಾಮಶೀಲಿ ಇದ್ದಾನೆ. ಅವನನ್ನು ನೋಡಿದಾಗ ಎಲ್ಲ ಪಾಪಗಳು ಪರಿಹಾರ. ಅಂತಹ ವಿಶೇಷವಾದ ಉಡುಪಿಗೂ ಕೃಷ್ಣನಿಗೂ ಸಂಬಂಧ. ಈ ಕೃಷ್ಣನ ಪೂಜೆಯನ್ನು 8 ಸ್ವಾಮೀಜಿಯವರು ಮಾಡ್ತಾರೆ. ಕೃಷ್ಣನಿಗೆ ಹಿಂದಿನ ಕಾಲದಲ್ಲಿ ಅಷ್ಟಮಹಿಷಿ ಇರುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ 8 ಸ್ವಾಮಿಯವರು ಆ ಕೃಷ್ಣನ ಪೂಜೆಯನ್ನು ಮಾಡ್ತಾರೆ. ಒಂದೊಂದು ಮಠಗಳು ಅಂತ ಒಂದೊಂದು ಊರಿದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ. ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ನಾವು ನೋಡ್ತೇವೆ ಪರಮಪೂಜ್ಯ ವಿಶ್ವೇಶ ತೀರ್ಥರ ಪೇಜಾವರ ಮಠ, ಅದು ನಮಗೆ ಸುಬ್ರಹ್ಮಣ್ಯದ ಹತ್ತಿರ ಸಿಗ್ತಾ ಇದೆ. ಮತ್ತು ಎಲ್ಲ ಪಲಿಮಾರು ಮಠ, ಅದಮಾರು ಮಠ, ಕಾಣಿಯೂರು ಮಠ, ಹೀರೂರು ಮಠ, ಸೋದೆ ಮಠ, ಈ ಪುತ್ತಿಗೆ ಮಠ, ಇದೆಲ್ಲ ಇಲ್ಲಿಯ ಪರಿಸರದಲ್ಲಿದೆ. ಒಂದೊಂದು ಊರಿನ ಮಠಗಳು. ದೇಶ ವಿದೇಶಿಗರ ಶ್ರದ್ಧಾ ಕೇಂದ್ರವಾಗಿರುವ ಉಡುಪಿಯ ಶ್ರೀಕೃಷ್ಣ ಮಠ ಸರಿಸುಮಾರು 13ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣಗೊಂಡಿದೆ ಎಂದು ಇತಿಹಾಸವು ತಿಳಿಸುತ್ತದೆ. ಪ್ರಿಯ ವೀಕ್ಷಕರೇ, ಈ ಕೃಷ್ಣ ಮಠ ಹಾಗೂ ಅಷ್ಟಮಠಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ಒಂದು ಸಣ್ಣ ವಿರಾಮದ ನಂತರ ತಿಳಿದುಕೊಳ್ಳೋಣ.
ಕಾರ್ಯಕ್ರಮದ ಪ್ರಾಯೋಜಕರು ಹನುಮಾನ್ ಗ್ರೂಪ್ಸ್ ಆಫ್ ಕನ್ಸರ್ನ್ಸ್. ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಉಡುಪಿಯ ಶ್ರೀಕೃಷ್ಣ ದೇವಕಿ ದ್ವಾಪರ ಯುಗದಲ್ಲಿ ದೇವಕಿಯ ಕರಾಚಿತನಾದ ದೇವಶಿಲ್ಪಿ ವಿಶ್ವಕರ್ಮನಿಂದ ಮಾಡಲ್ಪಟ್ಟ ವಿಗ್ರಹವಾಗಿದೆ ಎಂಬ ಐತಿಹ್ಯವಿದೆ. ಬನ್ನಿ ವೀಕ್ಷಕರೇ, ಉಡುಪಿಯ ಶ್ರೀಕೃಷ್ಣನ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿದೆ, ಅದನ್ನು ತಿಳಿದುಕೊಳ್ಳೋಣ. ಹಿಂದಿನ ಸಂದರ್ಭದಲ್ಲಿ 2 ತಿಂಗಳಿಗಿರುವ ಪರ್ಯಾಯವನ್ನು ನಂತರ ಬಂದ ಭಾವಿ ಸಮೀರರಾದ ವಾದಿರಾಜರು 2 ವರ್ಷಕ್ಕೊಮ್ಮೆ ಮಾಡಿದ್ದಾರೆ. ಅಂತಹ ವಿಶೇಷವಾದ ಅಷ್ಟಮಠಗಳಿಂದ ಅಷ್ಟಮಠಾಧೀಶರಿಂದ ಪೂಜೆಗೊಳ್ಳುವ ಶ್ರೀಕೃಷ್ಣ ನಮ್ಮೆಲ್ಲರನ್ನ ರಕ್ಷಿಸಲಿ. ಕೃಷ್ಣನ ಅನುಗ್ರಹ ನಮಗೆ ಸದಾ ಬೇಕು. ಉಡುಪಿಯಲ್ಲಿ ನಾವು ನೋಡಬೇಕಾದದ್ದು, ನಾನು ಆಗ ಹೇಳಿದ ಹಾಗೆ, ಅನಂತ ಈಶ್ವರ ಅಥವಾ ಅನಂತ ಆಸನ ದೇವರು ಪರಶುರಾಮ ದೇವರು, ಆ ಅನಂತ ಪದ್ಮನಾಭನೇ ಅವನು ಅಲ್ಲಿ ಶಿವನ ಮೇಲೆ ಕೂತ್ಕೊಂಡಿದ್ದಾನೆ. ಅನಂತೇಶ್ವರ ಎದುರುಗಡೆ ಸರೋವರದಲ್ಲಿ ನಾವು ನೋಡತಕ್ಕಂತಹದ್ದು, ಅದೇ ಸರೋವರ ದೊಡ್ಡದಾಗಿತ್ತಂತೆ. ಅದನ್ನು ಆಚಾರ್ಯ ಮಧುರು ಕೃಷ್ಣನ ಪ್ರತಿಷ್ಠಾ ಮಾಡಿದ ನಂತರ ಸಣ್ಣದು ಮಾಡಿದ್ದಾರೆ. ಹಾಗೆ ಕೆಳಗಡೆಯಿಂದ ನಾವು ಚಂದ್ರಮಳೇಶ್ವರ, ಉಡು ಅಂದರೆ ನಕ್ಷತ್ರ, ಉಡುಗಳಿಗೆ ರಾಜ ಉಡುಪ ಅಂದರೆ ಉಡುಗಳ ನಕ್ಷತ್ರಗಳ ಪತಿ.
ಅವನ ಪುರ ಉಡುಪಪುರ, ಅದು ಮತ್ತೆ ಹೋಗಿ ಹೋಗಿ ಉಡುಪಪುರ, ಚಂದ್ರಪುರ, ಉಡುಪಾಪುರ ಅಂತ ಅದು ಉಡುಪಿ ಆಯಿತು. ಆ ಉಡುಪಿಯಿಂದ ಹೆಸರು ಬರಲಿಕ್ಕೆ ಕೆಳಗಿನ ಚಂದ್ರಮೌಳೀಶ್ವರ ಕಾರಣ ದೇವರ ಸರೋವರ ಆದ ದಿನದ 50ನೇ ದಿವಸ ತಗ್ಗಾಗಿದೆ. ಈ ಕಡೆ ಅನಂತೇಶ್ವರ ಇದ್ದಾನೆ. ಸುತ್ತಗಳನ್ನು ಆದಿರಾಜರ ನಂತರ ಅಷ್ಟಮಠಗಳನ್ನು ಪ್ರತಿಷ್ಠೆ ಮಾಡಿದ್ದಾರೆ. 2 ವರ್ಷಕ್ಕೊಮ್ಮೆ ಪರ್ಯಾಯದ ವ್ಯವಸ್ಥೆಯನ್ನು ಮಾಡ್ತಾರೆ. ಇಂತಹ ಕೃಷ್ಣನ ದರ್ಶನದಿಂದ ಕಷ್ಟಗಳೆಲ್ಲ ಪರಿಹಾರ ಅಂತ ಹೇಳ್ತಾ ಈ ಉಡುಪಿಯ ಕೃಷ್ಣ ಅಷ್ಟಮಠಗಳಿಗೂ ಕೃಷ್ಣನಿಗಿರತಕ್ಕಂತಹ ಸಂಬಂಧ ಅದನ್ನು ನಾವು ತಿಳಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಜಗದ್ಗುರು ಮಧ್ವಾಚಾರ್ಯರು 12ನೇ ಶತಮಾನದಲ್ಲಿ ಈ ಲೋಕದಲ್ಲಿ ಅವತಾರವನ್ನು ಮಾಡಿದಂಥವರು. ಸಾಮಾನ್ಯವಾಗಿ ಮಾಧ್ವ ಜನಾಂಗ ವಾಯುದೇವರ ಅವತಾರ ಅವರು 3ನೇ ಅವತಾರ ಅಂತಲೇ ಭಾವಿಸ್ಕೊಂಡಂಥದ್ದು. ಮಧ್ವಾಚಾರ್ಯನ ಕುರಿತು ಹೇಳುವಂಥ ಸಂದರ್ಭದಲ್ಲಿ ಅವರ ಪ್ರಥಮ ಹನುಮನಾಗಿ, ಮತ್ತು ದ್ವಾಪರಯುಗದಲ್ಲಿ ಭೀಮಸೇನನಾಗಿ, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ತತ್ವಜ್ಞಾನವನ್ನು ಪ್ರಸಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ರು ಅಂತ ಅದು ನಮ್ಮ ಪರಂಪರೆಯಿಂದ ಬಂದ ನಂಬಿಕೆ. ಅನೇಕ ದಾಖಲೆಗಳಲ್ಲಿ ಅದು ಕಂಡುಬರುತ್ತೆ. ಪಾದಿಕ ಕ್ಷೇತ್ರದಲ್ಲಿ ಹುಟ್ಟಿದಂಥ ಮಧ್ವಾಚಾರ್ಯರು ಆನಂತರ ಉಡುಪಿಯಲ್ಲೇ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರು. ಅವರು ಅನೇಕ ಕಡೆಗಳಲ್ಲಿ ಸಂಚಾರವನ್ನು ನಡೆಸಿದ್ರು. ಅನೇಕ ಶಿಷ್ಯ ಸಂಪತ್ತನ್ನು ಅವರು ಪಡೆದುಕೊಂಡರು. ಅವರು ಮಾಡಿರುವಂಥ ಪ್ರಧಾನವಾದ ಕೆಲಸಗಳಲ್ಲಿ ಇವತ್ತು ಇಲ್ಲಿಗೂ ಕೂಡ ಉಳಿದುಕೊಂಡು ಬಂದಿರುವಂತೆ ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ದಲ್ಲದೆ ಜೊತೆಗೆ ಅದರ ಪ್ರಸಾರಕ್ಕೋಸ್ಕರವಾಗಿ ಅನೇಕ ಯತಿಗಳನ್ನು ಅವರು ನೇಮಕ ಮಾಡಿದರು. ಅದಲ್ಲದೆ ಸ್ವತಃ ಮಧ್ವಾಚಾರ್ಯರು 37ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಅವರು ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದರು. ಸಾಮಾನ್ಯವಾಗಿ ಇತಿಹಾಸಗಳು, ಪುರಾಣಗಳು, ಆನಂತರದಲ್ಲಿ ನಾನಾ ವಿಧವಾದ ಶಾಸ್ತ್ರಗಳು, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರು ಗ್ರಂಥಗಳನ್ನು ರಚನೆ ಮಾಡಿ ಕೊಟ್ಟಿದ್ದರಿಂದ ಅವರ ಸಮಗ್ರವಾದ ಗ್ರಂಥದ ಸಮೂಹಕ್ಕೆ, ಆ ರಾಶಿಗೆ ಸರ್ವಮೂಲ ಅನ್ನೋ ಹೆಸರು ಅದು ಬಂತು. ಅಂತಹ ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಲ್ಲದೆ ಪ್ರಧಾನವಾಗಿ ಇವತ್ತು ಉಡುಪಿ ಅದು ಗುರುತಿಸಲ್ಪಡೋದು ಶ್ರೀಕೃಷ್ಣನಿಂದ. ಆದ್ದರಿಂದ ಅಂಥ ಶ್ರೀಕೃಷ್ಣನನ್ನು ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ್ರು. ಇದೇ ಮಕರ ಸಂಕ್ರಮಣದ ದಿನದಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ರು. ಆ ದೃಷ್ಟಿಯಿಂದ ಈಗಲೂ ಕೂಡ ಮಕರ ಸಂಕ್ರಮಣಕ್ಕೆ ಪೂರ್ವಭಾವಿಯಾಗಿ ಸಪ್ತೋತ್ಸವ ಪ್ರಾರಂಭ ಆಗುತ್ತೆ. ಅದು ಈ ನಾಡಿನ, ಈ ಮಣ್ಣಿನ, ಈ ಊರಿನ ಉತ್ಸವ ಅದು. ಹೀಗೆ ಊರಿನ ಉತ್ಸವ ಅದು 7 ದಿನಗಳ ಕಾಲ ನಡೆದು ಕೃಷ್ಣ ಏನು ಪ್ರತಿಷ್ಠಾಪನವಾದ ದಿನ ಏನಿದೆ ಆ ದಿನವನ್ನು ವೈಭವದಿಂದ ಇವತ್ತು ಆಚರಿಸಲಾಗ್ತಾ ಇದೆ. ಮಧ್ವಾಚಾರ್ಯರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ ಮೇಲೆ ಆ ಕೃಷ್ಣ 14 ಲೋಕಗಳಿಗೆ ಒಡೆಯ ಅನ್ನೋ ದೃಷ್ಟಿಯಿಂದ 14 ಪೂಜೆಗಳನ್ನು ಆ ಮಠದಲ್ಲಿ ಅವರು ಸಂಪ್ರದಾಯದ ಮುಖಾಂತರ ಜಾರಿಗೆ ತಂದರು. ಹೀಗೆ 14 ಪೂಜೆಗಳನ್ನು ಮಾಡುವ ಸಾಮರ್ಥ್ಯವನ್ನು ಪಡಿಬೇಕು ಅಂತಿದ್ದರೆ ಅದಕ್ಕೆ ಯತಿಗಳೇ ಆಗಬೇಕು ಅನ್ನೋ ದೃಷ್ಟಿಯಿಂದ 8 ಜನ ಯತಿಗಳನ್ನು ಕೂಡ ಅವರು ನೇಮಕ ಮಾಡಿದ್ರು. ಆ 8 ಜನ ಯತಿಗಳಿಗೂ ಕೂಡ ನೇಮಕ ಮಾಡೋ ಸಂದರ್ಭದಲ್ಲಿ ಬಾಲ ಯತಿಗಳನ್ನೇ ಅವರು ನೇಮಕ ಮಾಡಿದ್ರು. ಅಂದರೆ ಗೃಹಸ್ಥಾಶ್ರಮ ಬೇಡ, ಬಾಲ್ಯದಲ್ಲಿ ಇದ್ದಂಥ ಉಪನೀತನಾದಂಥ ವಟವನ್ನು ಕರೆದುಕೊಂಡು ಬಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳನ್ನು ಆತ ಪಡೆದುಕೊಂಡಿರ್ತಾನೆ, ಈ ಪೂಜೆಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಪಡೆದಿರ್ತಾನೆ ಅಂಥೇಳಿ ಈ ಬಾಲ ವಟುಗಳನ್ನು ಯತಿಗಳನ್ನಾಗಿ ಮಾಡಿದ್ರು. ಈ 8 ಯತಿಗಳಿಗೆ ಕೃಷ್ಣನ ಪೂಜೆಯ ಜವಾಬ್ದಾರಿಯನ್ನು ವಹಿಸಿದ ಮಾತ್ರ ಅಲ್ಲದೆ ಆನಂತರದಲ್ಲಿ ಅವರಿಗೆ ತಾವು ರಚನೆ ಮಾಡಿದಂಥ ಶಾಸ್ತ್ರಗಳ ಪ್ರಸಾರದ ಒಂದು ಕಾಯಕವನ್ನು ಕೂಡ ಅವರ ಹೆಗಲಿಗೆ ಹಾಕಿದ್ರು. ಹೀಗೆ ಮಧ್ವಾಚಾರ್ಯರು ಏನು ಕೃಷ್ಣನ ಪ್ರತಿಷ್ಠೆ ಮಾಡಿ 8 ಜನ ಯತಿಗಳನ್ನು ನೇಮಕ ಮಾಡಿದ್ರು. ಕಾಲಾನಂತರದಲ್ಲಿ ಬಹುಶಃ ವಾದಿರಾಜರ ಕಾಲ ಇರ್ಬೋದು, ಆ ಕಾಲದಲ್ಲಿ ರಥಬೀದಿಯ ಸುತ್ತಲೂ ಕೂಡ 8 ಮಠಗಳು ನಿರ್ಮಾಣಗೊಂಡವು ಅಂತ ಅನಿಸುತ್ತೆ. ಕೃಷ್ಣ ಪ್ರತಿಷ್ಠೆಗಿಂತಲೂ ಮುಂಚೆನೇ, ಅರ್ಥಾತ್ ಅದಕ್ಕಿಂತ ತುಂಬ ಪ್ರಾಚೀನ ಕಾಲದಲ್ಲೇ ಅನಂತೇಶ್ವರ ದೇವಸ್ಥಾನ ಇತ್ತು, ಚಂದ್ರಮೌಳೀಶ್ವರ ದೇವಸ್ಥಾನ ಇತ್ತು. ಹೀಗೆ ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ದೇವಸ್ಥಾನವನ್ನು ಮಧ್ಯಭಾಗದಲ್ಲಿ ಇರಿಸಿಕೊಂಡಂತೆ ಒಂದು ರಥಬೀದಿಯ ಕಲ್ಪನೆ ಆಯಿತು. ಸುತ್ತಲೂ ಕೂಡ 8 ಮಠಗಳ ನಿರ್ಮಾಣವಾಯಿತು. ಬಹುಶಃ ವಾದಿರಾಜರ ಕಾಲದಲ್ಲಿ ಈ ಮಠಗಳು ನಿರ್ಮಾಣ ಆಗಿರಬೇಕು. ಆ 8 ಜನ ಯತಿಗಳು ತಮ್ಮ ತಮ್ಮ ಮಠಗಳಲ್ಲಿ ವಾಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಪ್ರಾರಂಭಗೊಂಡಂಥ ಸಂದರ್ಭದಲ್ಲೇ ವಾದಿರಾಜರ ಒಂದು ಅಪಾರವಾದ ವಿದ್ವತ್ತು, ಅವರ ಪಾಂಡಿತ್ಯ, ಅವರ ತಪಸ್ಸು
ಅವರ ಅಲೌಕಿಕವಾದಂಥ ಪ್ರತಿಭೆ ಇವುಗಳಿಂದ ಮಾರು ಹೋದಂಥ ವಿಜಯನಗರದ ಅರಸನಾಗಿರ್ತಕ್ಕಂಥ ಕೃಷ್ಣದೇವರಾಯ ಅವನು ಕೂಡ ಅವರ ಪರ್ಯಾಯ ಕಾಲದಲ್ಲಿ ಇಲ್ಲಿ ಆಗಮಿಸಿದ್ದ. ಆದ್ದರಿಂದ ಉಡುಪಿಯ ಕೃಷ್ಣನ ಒಂದು ಸಾನ್ನಿಧ್ಯವನ್ನು ಮನಗೊಂಡಂಥ ಕೃಷ್ಣದೇವರಾಯ ಇರ್ಬೋದು, ಅವನ ಪರಂಪರೆಯ ರಾಜರಿರ್ಬೋದು, ಅವರು 8 ಜನ ಯತಿಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಗ್ರಾಮಗಳನ್ನು ಕೊಟ್ಟರು. ಹೀಗಾಗಿ ಅದಮಾರು, ಪಲಿಮಾರು, ಕೃಷ್ಣಾಪುರ, ಪೇಜಾವರ, ಪುತ್ತಿಗೆ, ಶೀರೂರು ಈ ಎಲ್ಲ ಹೆಸರುಗಳು ಕೂಡ ಏನು ಇವತ್ತು ನಮಗೆ ಮಠಗಳ ಬಗ್ಗೆ ಕಂಡು ಬರ್ತಾ ಇದೆ, ಅದಮಾರು ಮಠ, ಪೇಜಾರ ಮಠ ಅಂತ, ಅದು ಒಂದೊಂದು ಊರುಗಳ ಹೆಸರುಗಳದು. ಆಯಾ ಊರುಗಳನ್ನು ಅವರು ಉಂಬಳಿಯಾಗಿ ಆಯಾ ದಾನವಾಗಿ ರಾಜ ಬಹುಶಃ ಆಯಾ ಮಠದ ಯತಿಗಳಿಗೆ ನೀಡಿದ. ಅವತ್ತಿನಿಂದ ಆಯಾ ಮಠದ ಯತಿಗಳನ್ನು ಆಯಾ ಊರಿನ ಹೆಸರನ್ನು ಹಿಡಿದು ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆಂದರೆ ಅನೇಕ ಜನ ಯತಿಗಳು ಬರ್ತಾಯಿದ್ರು. ಆ ಪರಂಪರೆಯಲ್ಲಿ ಬಂದ ಯತಿಗಳ ನಾಮಗಳಲ್ಲಿ ಬಹುಶಃ ಸಾಮ್ಯತೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇತ್ತು. ಹೆಸರುಗಳನ್ನು ಹಿಡಿದು ಗುರುತಿಸೋದು ಕಷ್ಟ ಅಂಥೇಳಿ ಆ ಊರುಗಳಿಂದ ಆ ಮಠವನ್ನು ಗುರುತಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಸುತ್ತಲೂ 8 ಮಠಗಳು ಬಂತು. ವಾದಿರಾಜರ ಕಾಲದಲ್ಲಿ 1522-23 ಅಂತ ತಿಳಿಸ್ತಾರೆ. ಆ ಕಾಲದಲ್ಲಿ 2 ತಿಂಗಳಿಗೆ ಒಮ್ಮೆ ಪರ್ಯಾಯದ ಕ್ರಮ ಇತ್ತು. ಶ್ರೀಕೃಷ್ಣನ ಪೂಜಾ ಪರ್ಯಾಯದ ದೀಕ್ಷೆಯನ್ನು ಒಬ್ಬೊಬ್ಬ ಯತಿಗಳು 2 ತಿಂಗಳು ಮಾಡ್ತಾಯಿದ್ರು. ಆ ನಂತರದಲ್ಲಿ ಅವರು ಹೊರಗಡೆ ಸಂಚಾರವನ್ನು ಮಾಡಬೇಕು, ತೀರ್ಥಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡಬೇಕು, ತತ್ವಜ್ಞಾನದ ಪ್ರಸಾರ ಮಾಡಬೇಕು. ಇದೆಲ್ಲದಕ್ಕೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ವಾದಿರಾಜರು ಅದನ್ನು 2 ವರ್ಷಗಳಿಗೆ ವಿಸ್ತಾರವನ್ನು ಮಾಡಿದ್ರು. ಹೀಗಾಗಿ ಒಂದೊಂದು ಮಠದ ಯತಿಗಳು 2 ವರ್ಷಗಳ ಕಾಲ ಶ್ರೀಕೃಷ್ಣನ ಪೂಜೆಯ ಪರ್ಯಾಯವನ್ನು, ಪೂಜಾ ಕಾರ್ಯಕ್ರಮವನ್ನು, ದೀಕ್ಷೆಯನ್ನು ನಿರ್ವಹಿಸ್ತಾರೆ. ತಾವು ಮತ್ತೊಬ್ಬ ಯತಿಗೆ ಆ ಪರ್ಯಾಯ ದೀಕ್ಷೆಯನ್ನು ವಹಿಸ್ಕೊಡುವಂಥ ಕಾರ್ಯಕ್ರಮಕ್ಕೆ ಪರ್ಯಾಯ ಅಂತ ಹೆಸರು ಬಂತು. ಅಂದರೆ ಪರ್ಯಾಯ ಅಂದರೆ ಕ್ರಮ ಅಂತ ಅರ್ಥ. ಒಂದು ಕ್ರಮದಲ್ಲಿ ಒಬ್ಬರ ನಂತರದಲ್ಲಿ ಒಬ್ಬರು 2 ವರ್ಷಗಳಿಗೆ ಶ್ರೀಕೃಷ್ಣನ ಪೂಜೆಯನ್ನು ಮಾಡುವಂಥ ಒಂದು ಸೌಕರ್ಯ ಅದನ್ನು ವಾದಿರಾಜರು ಒದಗಿಸಿಕೊಟ್ರು. ಇಲ್ಲಿ ಪ್ರಧಾನವಾಗಿ ನಾವು ಗಮನಿಸುವಂಥ ವಿಚಾರ ಅಂತಂದರೆ 8 ಮಠದ ಯತಿಗಳು ಏನಿದ್ದಾರೆ ಅದರಲ್ಲಿ 2 ಮಠಗಳನ್ನು ದ್ವಂದ್ವ ಮಠ ಅಂತ ಇವತ್ತು ವ್ಯವಹಾರವನ್ನು ಮಾಡ್ತಾಯಿದ್ದೀವಿ. ಹೀಗಾಗಿ ಪೇಜಾವರ ಸ್ವಾಮಿಗಳ ಪರ್ಯಾಯಕ್ಕೆ 1 ಸುತ್ತು ಪರ್ಯಾಯ ಮುಗೀತು ಅಂತ ಅಂತಾರೆ. ಅರ್ಥಾತ್ 2 ವರ್ಷಗಳ ಪರ್ಯಾಯ ಪ್ರಾರಂಭವಾದಾಗ ಮೊದಲನೇ ಪರ್ಯಾಯವನ್ನು ನಡೆಸಿದ ಮಠ ಅದು ಪಲಿಮಾರು ಮಠ. ಆ ಪಲಿಮಾರು ಮಠದ ಮೂಲ ಯತಿಗಳಾದಂಥವರು ಹೃಷಿಕೇಶ ತೀರ್ಥರು ಅಂತ. ಆದ್ದರಿಂದ ಹೃಷಿಕೇಶ ತೀರ್ಥ ಮಠ ಅಂತ ಕರೀತಾರೆ. ಅವರ ಪರ್ಯಾಯ ಈಗ ಮುಂದೆ ಜನವರಿ 18ನೇ ತಾರೀಕಿನಿಂದ ಅವರ ಪರ್ಯಾಯ ಅದು ಪ್ರಾರಂಭವಾಗುತ್ತೆ. ಅವರ ಮಠದ ದ್ವಂದ್ವ ಮಠ ಅದಮಾರ ಮಠ. ಆ ನಂತರದಲ್ಲಿ ಅವರ ಮಠದ ನಂತರದಲ್ಲಿ ಮತ್ತೆ ಅದಮಾರ ಮಠದ ಪರ್ಯಾಯ ಬರುತ್ತೆ. ಅದಮಾರ ಮಠದ ಪರ್ಯಾಯ ಆನಂತರದಲ್ಲಿ ಕೃಷ್ಣಾಪುರ ಮಠದ ಪರ್ಯಾಯ ಬರುತ್ತೆ. ಆನಂತರ ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಬರುತ್ತೆ. ಹೀಗೆ 8 ಮಠಗಳಿದ್ದರೆ 4 ದ್ವಂದ್ವ ಮಠಗಳು ಅಂತ ಕರೆಸ್ಕೊಳ್ತು. ಹೀಗೆ ಒಂದು ಕ್ರಮಬದ್ಧವಾದ ವ್ಯವಸ್ಥಿತವಾದ ಕ್ರಮದಲ್ಲಿ ಕೃಷ್ಣನ ಪೂಜಾ ಕೈಂಕರ್ಯ, ಸಾಮಾಜಿಕ ಸೇವೆ, ಸಾಂಸ್ಕೃತಿಗಳ ವೈಭವದ ಪುನರುತ್ಥಾನ, ಆನಂತರ ನಾನಾ ಜನರ ಬಡಬಗ್ಗರಿಗೆ, ದೀನದಲಿತರಿಗೆ ಕೃಷ್ಣ ಮಠದಿಂದ ನಾನಾ ವಿಧವಾದ ಉಪಚಾರಗಳು, ಅವರಿಗೆ ಬೇಕಾದಂಥ ಸಹಾಯಗಳು, ಹೀಗೆಲ್ಲ ಒಂದಕ್ಕೆ ಅದು ಜೊತೆಯಾಗಿ ಬೆಳೀತಾ ಇವತ್ತಿನ ಕಾಲದಲ್ಲಿ ಉಡುಪಿಯಲ್ಲಿ ನಡೆಯತಕ್ಕಂಥ ಏನು ಈ ಪೂಜಾ ಪರ್ಯಾಯದ ಒಂದು ವ್ಯವಸ್ಥೆ ಏನಿದೆ, ಈ ಪರ್ಯಾಯ ಇವತ್ತು ನಾಡಿನ ಉತ್ಸವವಾಗಿ ಇವತ್ತು ಬೆಳಕನ್ನು ಕಾಣ್ತಾ ಇದೆ. ಹಾಗಾಗಿ ಪರ್ಯಾಯ ಅದು ಉಡುಪಿಗೆ ಮಾತ್ರ ಸೀಮಿತ ಆಗಿಲ್ಲ, ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಗೆ ಸೀಮಿತವಾಗಿಲ್ಲ, ಕರ್ನಾಟಕಕ್ಕಲ್ಲ, ಸಮಗ್ರ ಭಾರತ ದೇಶ ವಿಶ್ವಕ್ಕೆ ಅದು ಇವತ್ತು ತಲುಪಿದೆ. ಆದ್ದರಿಂದ ಪರ್ಯಾಯ ಯಾವಾಗ ಬರುತ್ತೆ, ಆ ಪರ್ಯಾಯ ಮಹೋತ್ಸವವನ್ನು ನೋಡೋಣ ಅನ್ನೋ ದೃಷ್ಟಿಯಿಂದ ಸಮಗ್ರ ಭಾರತದಿಂದ ಎಲ್ಲ ಕಡೆಯಿಂದಲೂ ಕೂಡ ಭಕ್ತರು ಲಕ್ಷ ಸಂಖ್ಯೆಯಲ್ಲಿ ಉಡುಪಿಗೆ ಆಗಮಿಸ್ತಾರೆ. ಅಂಥ ದಿನಗಳನ್ನು ಈಗಾಗಲೇ ಎಣಿಸ್ತಾ ಇದ್ದೀವಿ. ಇನ್ನು ಕೆಲವು ದಿನಗಳಲ್ಲಿ ಆ ಪರ್ಯಾಯದ ಪ್ರಾರಂಭ ಆಗ್ತಾ ಇದೆ. ಈ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು 31ನೇ ಯತಿಗಳು. ಅವರು ಈ ಬಾರಿಯ ಪರ್ಯಾಯ ಪೀಠವನ್ನು 2ನೇ ಬಾರಿಗೆ ದ್ವಿತೀಯ ಪರ್ಯಾಯ ಪೀಠ ಪೂಜಾ ಕ್ರಮವನ್ನು ಅವರು ನಿರ್ವಾಹವನ್ನು ಮಾಡ್ತಾ ಇದ್ದಾರೆ. ಹೀಗೆ 8 ಮಠಗಳು, ಕೃಷ್ಣ ಮಠ ಜೊತೆಗೆ ಮಧ್ವಾಚಾರ್ಯರ ಪರಂಪರೆ, ಇವುಗಳನ್ನು ಆರಂಭದಲ್ಲಿ ನಾವು ಅರಿತುಕೊಂಡು ಆನಂತರ ಇದರ ಬೆಳವಣಿಗೆಗಳು, ಆನಂತರ ಆದಂಥ ಕ್ರಮಗಳು, ಇವುಗಳ ಬಗ್ಗೆ ವಿಚಾರವನ್ನು ಮಾಡ್ಬೋದು. ಪ್ರಿಯ ವೀಕ್ಷಕರೇ, ಈ ಕೃಷ್ಣ ಮಠ ಹಾಗೂ ಅಷ್ಟಮಠಗಳ ಬಗ್ಗೆ
ಇನ್ನಷ್ಟು ವಿವರಗಳನ್ನು ಒಂದು ಸಣ್ಣ ವಿರಾಮದ ನಂತರ ತಿಳಿದುಕೊಳ್ಳೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹನುಮಾನ್ ಗ್ರೂಪ್ಸ್ ಆಫ್ ಕನ್ಸರ್ನ್ಸ್. ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಉಡುಪಿಯ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಜಗದೊಡೆಯ ಬಂದ ಉಡುಪಿಯಲಿ ನಿಂದ ಪಡುಗಡಲ ದಾರಿಯಿಂದ ಜಗದೊಡೆಯ ಬಂದ ಉಡುಪಿಯಲಿ ನಿಂದ ಪಡುಗಡಲ ದಾರಿಯಿಂದ ಮಿಗಿಲುಂಟೆ ಚಂದ ಕಣ್ಗಳಾನಂದ ಆನಂದ ಕಂದನಿಂದ ದ್ವಾರಕೆಯ ವಾಸ ಓ ಋಷಿಕೇಶ ಸಾಕೆನಿಸಿತೇನೋ ಈಶಾ ವಾರಿಯಲಿ ಬಂದೆ ದಾರಿಯಲಿ ನಿಂದೆ ನೀ ದಾಟಿ ದೇಶ ದೇಶ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕಡಕೋಲು ಕೈಯ ಕಡು ನೀಲಿ ಮೈಯ ಈ ಬಾಲರೂಪ ಕಂಡು ಕಡಗೋಲು ಕೈಯ ಕಡು ನೀಲಿ ಮೈಯ ಈ ಬಾಲರೂಪ ಕಂಡು
ಒಡಮಡದ ಶಿರವೋ ಜೋಡಿಸದ ಕರವೋ ಬರಿ ಹುಲ್ಲು ಮಣ್ಣು ಜುಂಡು ಆ ಮುಗುಳು ನಗೆಗೆ ಆ ನಿಂತ ಬಗೆಗೆ ಮರುಳಾದಳಂತೆ ಗೋಪಿ ಶ್ರೀಮಧ್ವಗೊಲಿದ ಕೃಷ್ಣನನೆ ಗೆಲಿದ ಬೆಗಳದ ನಾಡು ಉಡುಪಿ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ತೀರದಿಂದೆದ್ದು ಬಾರ ಕಡೆಗೋಲು ಹಕ್ಕ ಹಿಡಿದು ಪಡುಗಡಲ ತೀರದಿಂದೆದ್ದು ಬಾರ ಕಡೆಗೋಲು ಹಕ್ಕ ಹಿಡಿದು ಬಿಡುಗಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆದೆಯ ಬೆಣ್ಣೆ ಕಡಿದು ಆನಂದ ತೀರ್ಥರಿ ಕರೆಗೆ ಪಾರ್ಥ ಸಾರಥಿಯು ಕರಗಿ ಬಂದು ತಾನಿಂದ ಕಲ್ಲಿನೊಳಗಿಂದ ಇಲ್ಲಿ ವೈಕುಂಠವನ್ನೇ ತಂದು ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಕಂಡೀರ ಕೃಷ್ಣನ ಉಡುಪಿಯ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಸ್ಪಂದನ ದೂರದರ್ಶನ ವಾಹಿನಿಯವರು ನಮ್ಮ 5 ಪರ್ಯಾಯಗಳ ಸಿಂಹಾವಲೋಕನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದು ನಮ್ಮ ಮೇಲಿನ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಮತ್ತು ಜನರಿಗೆ ಹಿಂದಿನ ಎಲ್ಲ ಘಟನೆಗಳ ಬಗ್ಗೆ ಒಂದು ಸ್ಮರಣೆ ಉಂಟಾಗಲಿ ಎಂಬ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಅವರು 7 ದಿನಗಳವರೆಗೆ ನಡೆಸಲಿದ್ದಾರೆ. ಈ ಬಗ್ಗೆ ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ. ನನ್ನ ಈ ಎಲ್ಲ ಕಾರ್ಯಕ್ರಮಗಳ ಈ ಒಂದು ಮಾಹಿತಿಯನ್ನು ಜನರು ಪಡೆದು ಆ ಮೂಲಕ ನನ್ನ ಬಗ್ಗೆ ಏನಾದರೂ ಸಲಹೆ ಸೂಚನೆಗಳನ್ನು ನೀಡುವುದಾಗಿದೆ, ಅದನ್ನು ಸ್ವಾಗತಿಸ್ತೇನೆ. ಮತ್ತು ನನ್ನ ಬಗ್ಗೆ ಅವರ ಅಭಿಮಾನದಿಂದ ನಾವು ಮಾಡಿದ್ದಕ್ಕೆ ಇದನ್ನು ಕೂಡ ಹೆಚ್ಚಿನ ವರ್ಣನೆ ಮಾಡಿರಬಹುದು. ಅದೇನು ಇದ್ದರೂ ಕೂಡ ಅದೆಲ್ಲ ಅವರ ಅಭಿಮಾನದ ದ್ಯೋತಕ. ಅಂತೂ ಎಲ್ಲರೂ ಈ ಕಾರ್ಯಕ್ರಮ ಸಂಸ್ಥೆಯನ್ನು ಪ್ರಾರಂಭಿಸಿದೆ, ಇದು ಯಶಸ್ವಿಯಾಗಲಿ, ಇದರಿಂದ ಸಮಾಜಕ್ಕೆ ಒಳ್ಳೆಯ ಪ್ರೇರಣೆ ದೊರೆಯಲಿ ಮತ್ತು ಆ ಸಂಸ್ಥೆಗೆ ಶುಭವಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ.
ಗೋವಿಂದ ನಿನ್ನ ಆನಂದ ಸಕಲ ಸಾಧನವೋ ನಿನ್ನ ಆನಂದ ಸಕಲ ಸಾಧನವೋ ನಿನ್ನ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ. ಸ್ಪಂದನ ಟಿವಿ ಚಾನಲ್ಲು ಇಂದಿನಿಂದ ವಿಶ್ವಮಾನ್ಯ ವಿಶ್ವೇಶ ಅನ್ನೋ ಹೆಸರಿನಲ್ಲಿ ಶೀರ್ಷಿಕೆಯ ಅಡಿಯಲ್ಲಿ ಗುರುಗಳ ಸಾಧನೆಯ ಪರಿಚಯವನ್ನು ಸಮಾಜಕ್ಕೆ ಮಾಡಿಕೊಡಲಿಕ್ಕೆ ಹೊರಟಿದೆ. ಅತ್ಯಂತ ಸಂತಸದ ವಿಚಾರ. ವಸ್ತುತಃ ವಿಶ್ವಮಾನ್ಯ ಅನ್ನೋದು ವಿಶ್ವೇಶತೀರ್ಥರ ನಮ್ಮ ಗುರುಗಳ ನಾಮ. ಆ ಎರಡೂ ನಾಮವನ್ನು ಗುರುಗಳ ಹೆಸರು ಹಾಗೂ ಗುರುಗಳ ಹೆಸರು ಎರಡನ್ನು ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಶೀರ್ಷಿಕೆಯನ್ನಿಟ್ಟದ್ದು ಅದು ಅತ್ಯಂತ ಅನ್ವರ್ಥವಾದದ್ದಾಗಿದೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿಮಹಿಮೆಯ ತಿಳಿಯೋದೆ ಆನಂದ ಈ ಪರಿಮಹಿಮೆಯ ತಿಳಿಯೋದೆ ಆನಂದ ತಿಳಿಯೋದೆ ಆನಂದ ತಿಳಿಯೋದೆ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ. ಮಂಗಳ ಮಹಿಮ ಶ್ರೀ ಪುರಂದರ ವಿಠಲನ ಮಂಗಳ ಮಹಿಮ ಶ್ರೀ ಪುರಂದರ ವಿಠಲನು ಹಿಂಗದೆ ದಾಸರ ಸಲಹೋದೆ ಆನಂದ ಹಿಂಗದೆ ದಾಸರ ಸಲಹೋದೆ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ ಗೋವಿಂದ ಗೋವಿಂದ ನಿನ್ನ ಆನಂದ. ಜಗದ್ವಿಖ್ಯಾತವಾದ ಉಡುಪಿಯ ಶ್ರೀಕೃಷ್ಣ ಮಠ ಧಾರ್ಮಿಕತೆಯನ್ನು ಹಾಗೆ ಆಧ್ಯಾತ್ಮಿಕತೆಯನ್ನು ತನ್ನ ಭಕ್ತರ ಮನದಲ್ಲಿ ಬಿತ್ತುತ್ತಿದೆ. ಇಂತಹ ಶ್ರದ್ಧಾ ಕೇಂದ್ರವಾದ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಈ ಪೇಜಾವರ ಮಠದ ಇತಿಹಾಸವನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ. ಅಲ್ಲಿಯವರೆಗೆ ನಾನು ಭಾಗ್ಯಶ್ರೀ ಐತಾಳ್ ಕರಂಬಳ್ಳಿ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರವನ್ನು ತಿಳಿಸುತ್ತಿದ್ದೇನೆ.
ಕಾರ್ಯಕ್ರಮದ ಪ್ರಾಯೋಜಕರು ಹನುಮಾನ್ ಗ್ರೂಪ್ಸ್ ಆಫ್ ಕನ್ಸರ್ನ್ಸ್.